ಡೊಂಗರಕೇರಿ ವಾರ್ಡ್ನ ಕೆನರಾ ಹೈಸ್ಕೂಲ್ ಸಮೀಪ ಫುಟ್ಪಾತ್ನಲ್ಲಿ ಅಡ್ಡವಾಗಿ ಹೂಕುಂಡಗಳನ್ನು ಜೋಡಿಸಿದ್ದು ಇದು ಪಾದಚಾರಿಗಳ ಓಡಾಟಕ್ಕೆ ತಡೆಯಾಗಿ ಪರಿಣಮಿಸಿದೆ. ಈ ಕುರಿತು ಪಾಲಿಕೆ ಕಮಿಷನರ್ ಹಾಗೂ ಸ್ಥಳೀಯ ಶಾಸಕರಿಗೆ ದೂರು ನೀಡಿ ತಿಂಗಳೇ ಕಳೆದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ. ಫುಟ್ಪಾತ್ ಅತಿಕ್ರಮಣದ ಕುರಿತು ಮಂಜುಳಾ ನಾಯ್ಕ್ ನೇತೃತ್ವದ ಪ್ರತಿಭಟನೆಗೆ ಸಿದ್ಧತೆಗಳು ನಡೆದಿತ್ತು. ಅಷ್ಟರಲ್ಲಿ ಸ್ಥಳೀಯ ಪೊಲೀಸ್ ಠಾಣೆ ಮುಖ್ಯಸ್ಥರು ಮಧ್ಯಪ್ರವೇಶಿಸಿ 10 ದಿನಗಳ ಟೈಮ್ ಕೊಡಿ, ಕ್ಲಿಯರ್ ಮಾಡಿಸುತ್ತೇವೆ ಎಂಬ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ರದ್ದು ಮಾಡಿದ್ದಾರೆ. ವಾಸ್ತವದಲ್ಲಿ ಇದು ಪೊಲೀಸ್ ಮಧ್ಯಪ್ರವೇಶದ ವಿಷಯವೇ ಅಲ್ಲ. ಜನರಿಂದ ಆಯ್ಕೆಯಾದ ಇಲ್ಲಿನ ಸ್ಥಳೀಯ ಕಾರ್ಪೊರೇಟರ್, ಮೇಯರ್ ಮತ್ತು ಕಮಿಷನರ್ ಸೇರಿ ಪರಿಹರಿಸುವಂತಹ ವಿಷಯ. ಆದರೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರಾಗಲಿ, ಕಮಿಷನರ್ ಅಕ್ಷಯ್ ಶ್ರೀಧರ್ ಅವರಾಗಲಿ ಇತ್ತ ಗಮನ ಹರಿಸಿಲ್ಲ. ಕಾರಣ ಇದು ವೈದ್ಯರೊಬ್ಬರು ಹೂಕುಂಡ ಇಡುವ ಮೂಲಕ ಮಾಡಿದ ಅತಿಕ್ರಮಣ ಎಂದು ಮಂಜುಳಾ ನಾಯ್ಕ್ ಹೇಳಿದರು. ಇಲ್ಲಿ 1 ತಿಂಗಳ ಹಿಂದೆ ಇಲ್ಲಿ ಅನಗತ್ಯವಾಗಿ ಚಟ್ಟಿಯನ್ನು ಇಟ್ಟಿದ್ದಾರೆ ಅಂತೇಳ್ಬಿಟ್ಟು ಇಲ್ಲಿಯ ಸ್ಥಳೀಯ ಜನರು ನನಗೆ ಕರೆ ಮಾಡಿದರು. ಆಗ ನಾನು ಕೇಳಿದೆ, ನೀವು ಮೊದಲಿಗೆ ನಿಮ್ಮ ಯಾರು ಇಲ್ಲಿ ಕಾರ್ಪೊರೇಟರ್ಲಿದ್ದಾರೆ ಅವರಿಗೆ ಸಂಪರ್ಕಿಸಿ ಅಂತ ಹೇಳಿದೆ. ಅವರನ್ನು ಸಂಪರ್ಕಿಸಿದ ಯಾವುದೇ ರೀತಿ ಅವರಿಗೆ ಸ್ಪಂದನೆ ಬರದ ಕಾರಣ ನನ್ನನ್ನು ಕರೆದ್ರು. ನಾನು ಬಂದು ಇಲ್ಲಿ ಸ್ಥಳೀಯರ ಹತ್ರ ಎಲ್ಲ ಒಂದು 50 ಜನ ಸಿಗ್ನೇಚರ್ ಹಾಕಿ ಕೊಟ್ಟಿದ್ದಾರೆ. ಅದನ್ನು ತಗೊಂಡು ನಾವು ಮಂಗಳೂರು ಆಯುಕ್ತರಿಗೆ ಒಂದು ಮನವಿ ಕೊಟ್ಟೆವು. ಹಾಗೆ ಶಾಸಕರಿಗೆ ಸಮೇತ ಒಂದು ಮನವಿಯನ್ನು ಕೊಟ್ಟೆವು. ಎಲ್ಲರಿಗೆ ಎಲ್ಲೆಲ್ಲಿ ತಲುಪಿಸಬೇಕು ಮನವಿಯನ್ನು ಅಲ್ಲಿ ತಲುಪಿಸಿದ್ದೇವೆ. ಆದರೆ ಸಹ ಯಾವುದೇ ರೀತಿ ಸ್ಪಂದನೆ ಆಗಲಿಲ್ಲ. ಪುನಃ ಅವರಿಗೆ ರಿಮೈಂಡರ್ ಮಾಡುವುದು ಮುಖಾಂತರ ಪುನಃ ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಆದರೆ ಯಾವುದೇ ರೀತಿಯ ಇದಕ್ಕೆ ಅವರು ಸ್ಪಂದಿಸಲಿಲ್ಲ, ಬಂದು ಒಂದು ವಿಷಯವನ್ನು ನೋಡಲಿ ಸಹ ಇಲ್ಲ. ಹಾಗೆ ನಾನು ಇವತ್ತು ಹೇಳುವುದು, ಈಗ ಒಂದು ಈ ರೀತಿ ಒಂದು ಸಣ್ಣ ಒಂದು ಕಾರ್ಯಕ್ಕೆ ಇವರು ಇದು ಯಾವುದಕ್ಕೆ ಸ್ಪಂದನೆ ಮಾಡದಿದ್ದರೆ ಇನ್ನು ದೊಡ್ಡ ನಮ್ಮ ರಾಜಕೀಯದಲ್ಲಿ ಉಂಟು ಅಭಿವೃದ್ಧಿ ಕಾರ್ಯಗಳನ್ನು ಹೇಗೆ ಮಾಡ್ತಾರೆ ಇವರು? ಸಣ್ಣ ಒಂದು ಚಟ್ಟಿಯನ್ನು ಇವರಿಗೆ ತೆಗಿಲಿಕ್ಕೆ ಎಷ್ಟು ಕಷ್ಟ. ಆಗದೆ ರಾಜಕೀಯ ಒತ್ತಡಕ್ಕೆ ಮಣಿದಿದ್ದಾರಾ ನಮ್ಮ ಆಯುಕ್ತರು? ಅವರು ಯಾವಾಗಲೂ ಸರ್ಕಾರಿ ನೌಕರರು. ಅದು ಬಿಟ್ಟು ಅವರು ಯಾವುದೇ ರಾಜಕೀಯ ಒತ್ತಡಕ್ಕೆ ಅವರು ಮಣಿಬಾರದು ಅಂತ ನಾನು ಇಲ್ಲಿ ನಿಮ್ಮ ಪ್ರೆಸ್ ಮುಖಾಂತರ ಹೇಳ್ತೇನೆ.